75ನೇ ಸ್ವಾತಂತ್ರ್ಯ ಸಂಭ್ರಮವನ್ನು ಆಚರಿಸಿಕೊಳ್ಳುತ್ತಿದ್ದು ರಾಷ್ಟ್ರೀಯ ಏಕತಾ ದಿನದ ಅಂಗವಾಗಿ ದೇಶದ ಕೇಂದ್ರೀಯ ಕೈಗಾರಿಕಾ ಭದ್ರತಾ ದಳದ ಯೋಧರು ಕೇರಳದ ತಿರುವನಂತಪುರದಿಂದ ಗುಜರಾತ್ನ ಕೇವಾಡಿಯವರೆಗೆ ಸೈಕಲ್ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದು ದಕ್ಷಿಣ ಕನ್ನಡ ಜಿಲ್ಲೆಗೆ ಪ್ರವೇಶಿಸಿತು. ರ್ಯಾಲಿ ನಿರತ ಯೋಧರನ್ನ ಮಂಗಳೂರಿನ ಕುದುರೆಮುಖ ಕಬ್ಬಿಣದ ಅದಿರು ಕಾರ್ಖಾನೆ ಮತ್ತು ಎನ್ಎಂಪಿಟಿ ಎಂಆರ್ಪಿಎಲ್ ಇದರ ಸಿಐಎಸ್ಎಫ್ ಘಟಕಗಳು ಸ್ವಾಗತ ಕೋರಿ ಸನ್ಮಾನಿಸಿ ಶ್ಲಾಘನೆಯನ್ನ ವ್ಯಕ್ತಪಡಿಸಿದರು. ಎನ್ಎಂಪಿಟಿಯ ಚೇರ್ಮನ್ ಡಾಕ್ಟರ್ ವೆಂಕಟರಮಣ ಅಕ್ಕರಾಜು ಯೋಧರನ್ನ ಸ್ವಾಗತಿಸಿ ವಿಶ್ವವೇ ಒಂದು ಮನೆಯಾದರೆ ಭಾರತ ಅದರ ದೇವರ ಕೋಣೆ ಇದ್ದಂತೆ, ಅಂತಹ ದೇಶದಲ್ಲಿರುವ ಪರಶುರಾಮ ಸೃಷ್ಟಿಯ ಪುಣ್ಯಭೂಮಿಗೆ ಸ್ವಾಗತ ಎಂದು ಹೇಳಿದರು. जमीन की टुकड़ा नहीं, ये जीता जागता राष्ट्र, ये जीता जागता राष्ट्र. Our country, India, is not just a land; it's a living legend. If you take the total country as a house, India is Puja Guru. That's the greatness of the country. ಸಿಐಎಸ್ಎಫ್ ಡೆಪ್ಯೂಟಿ ಕಮಾಂಡೆಂಟ್ ಆಶುತೋಷ್ ಗೋರ್, ಸಿಐಎಸ್ಎಫ್ ಎಂಆರ್ಪಿಎಲ್ ಕಮಾಂಡೆಂಟ್ ವಿಕ್ರಮ್ ಕುಮಾರ್ ಮೊದಲಾದವರು ಉಪಸ್ಥಿತರಿದ್ದರು. सब इंस्पेक्टर एग्जीक्यूटिव नवीन यादव